ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆರ್ ಡೈಲಿ ಬ್ರೆಡ್, ಆರ್ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೂ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ನೋಡಿದ್ರ. ಹಾಗೆಯೇ ಇವತ್ತು ನಮ್ಮ ಜೊತೆ ಕಾವ್ಯ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ನೋಡುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಎಲ್ಲಿಂದ ಬರ್ತಿದ್ದೀರಾ? ಪುತ್ತೂರಿಂದಲ್ಲ. ಕಾವ್ಯ ಅವರು ಪುತ್ತೂರಿಂದ ಫಸ್ಟ್ ಟೈಮ್ ನಮ್ಮ ಸೌರುಷಿ ಅಡುಗೆ ಮನೆಗೆ ಅಡುಗೆ ಮಾಡಲಿಕ್ಕೆ ಬಂದಿದ್ದೀರಾ. ಇವತ್ತು ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ? ನಾನು ಖರ್ಜೂರ ಪಾಯಸ ಮಾಡ್ತಾ ಇದ್ದೀನಿ. ಖರ್ಜೂರ ಪಾಯಸ ಅಲ್ಲ? ಓಹೋ, ಇದು ಭಾರಿ ಟೇಸ್ಟ್ ಇರ್ಬೋದು ಅಂತಲ್ಲ, ಖರ್ಜೂರ ಎಲ್ಲ ಹಾಕಿ. ಆಮೇಲೆ ಖರ್ಜೂರ ಪಾಯಸ ಮತ್ತು ಒಂದು ಶುಂಠಿ ಚಟ್ನಿ ಮಾಡ್ತೀನಿ. ಶುಂಠಿ ಚಟ್ನಿ. ಓಕೆ, ಹಾಗಾದರೆ ನಾವು ಖರ್ಜೂರ ಪಾಯಸ ಮತ್ತು ಶುಂಠಿ ಚಟ್ನಿ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ನಾವೀಗ ಖರ್ಜೂರ ಪಾಯಸ ಫಸ್ಟ್ ಮಾಡೋದಾ? ಹೌದು. ಖರ್ಜೂರ ಪಾಯಸ ಮಾಡೋಕ್ಕೆ ಫಸ್ಟ್ ಎಂತ ಮಾಡಬೇಕು? ಈಗ ಈ ಸೈಜಿನ ಒಂದು ಬೌಲ್ ತಗೊಂಡು ಇದ್ರ ಫುಲ್ ಖರ್ಜೂರ ತಗೋಬೇಕು. ಅಂದರೆ ಬೀಜ ತೆಗೆದು ಖರ್ಜೂರನ ತಗೋಬೇಕು. ಮತ್ತೆ ನನಗೊಂದು ಚಿಕ್ಕ ಕುಕ್ಕರ್ ಕೊಡಿ. ಖರ್ಜೂರ ಪಾಯಸಕ್ಕೆ ಫಸ್ಟ್ ಖರ್ಜೂರ ಬೇಕು, ಆಮೇಲೆ ಕುಕ್ಕರ್ ಬೇಕಲ್ಲ? ಕುಕ್ಕರ್ ಬೇಕು. ಈ ಖರ್ಜೂರನ ಇದಕ್ಕೆ ಹಾಕಿ ಇದು ಮುಳುಗುವಷ್ಟು ನೀರು ಫುಲ್ ಬೇಡ. ಆಲ್ರೆಡಿ ಖರ್ಜೂರಕ್ಕೆ ಅದರ ಬೀಜ ಎಲ್ಲ ತೆಗೆದಿದ್ದೀನಿ. ಇದರದ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಒಂದು ಲೋಟ ಅಲ್ಲ? ಇಲ್ಲ, ಅದಕ್ಕೆ ಒಂದೂವರೆ ಗ್ಲಾಸ್ ಬೇಕಾಗತ್ತೆ. ಅಂದರೆ ನಮ್ಮ ಒಂದು ಅಳತೆ ಗ್ಲಾಸಲ್ಲಿ ಸಾಕು. ಓಕೆ, ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಬರ್ಸ್ಕೊಳ್ಳೋಣ. ಓಕೆ. ಓಕೆ ಮ್ಯಾಮ್, ಇದು ಒಂದು 3 ವಿಷಲ್ ಆಗಬೇಕು. 3-4 ವಿಷಲ್ ಆಗಬೇಕು, ಅದು ಬೇಯಬೇಕಲ್ಲ. ಓಕೆ. ಹಾಗೆ ಖರ್ಜೂರ ಪಾಯಸ ನಾರ್ಮಲ್ ಆಗಿ ಯಾವುದಕ್ಕೆಲ್ಲ, ಅಂದರೆ ಆರೋಗ್ಯಕ್ಕೆ ಒಳ್ಳೇದು ಅಥವಾ ಈಗ ಟೇಸ್ಟಿಗೆ? ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಟೇಸ್ಟಿಯಾಗಿ ನಾವು ಕಡಲೆಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ಮಾಡ್ಕೊಂತೀರಲ್ಲ, ಸಾಮಾನ್ಯವಾಗಿ ನಮ್ಮ ಮನೇಲಿ ಮಾಡ್ತೀರಿ. ನೀವು ಡೈಲಿ ಖರ್ಜೂರ ಪಾಯಸ ಎಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡ್ತೀರಿ? ಹಬ್ಬ ಈ ಥರ ಎಲ್ಲ ಬಂದಾಗ ಮಾಡ್ತೀವಿ. ನಾರ್ಮಲ್ ಆಗಿ ಕಡಲೆಬೇಳೆ, ಆಮೇಲೆ ಇನ್ನೊಂದು ಇದೆಯಲ್ಲ ಶಾವಿಗೆ, ಅದನ್ನ ಯಾವಾಗಲೂ ಮಾಡ್ತಾ ಇರ್ತಾರಲ್ಲ ಪಾಯಸ. ಈ ಥರ ಸ್ವಲ್ಪ ವೆರೈಟಿ ಚೇಂಜ್ ಆಗಿರುತ್ತೆ ಅಂತ. ಹೌದು, ಟೇಸ್ಟ್ ಜಾಸ್ತಿ ಇರುತ್ತೆ. ಖರ್ಜೂರ ಅಂತ ಬಂದಾಗ ನಾರ್ಮಲ್ ಹೀಗೆ ತಿನ್ನಲಿಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಹೌದು, ನಾರ್ಮಲ್ ಹೀಗೆ ತಿನ್ನಲಿಕ್ಕೆ ಚಂದ ಇರುತ್ತೆ. ಪಾಯಸ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಓಕೆ, ಇದು 3 ವಿಸಿಲ್ ಬಂದ ನಂತರ ನಾವು ಬೇರೆ ನೆಕ್ಸ್ಟ್ ಮಾಡ್ಲಿಕ್ಕೆ? ನೆಕ್ಸ್ಟ್ ನಾವು ಕಾಯಿ ತುರಿನ ನೈಸ್ ಆಗಿ ರುಬ್ಕೊಳ್ಬೇಕಾ? ಓಕೆ, ಹಾಗಾದ್ರೆ ನಿಮಗೆ ಮಿಕ್ಸಿ ಬೇಕಾ? ಮಿಕ್ಸಿ. ಇದು 3 ವಿಸಿಲ್ ಬರೋದ್ರೊಳಗೆ ಒಂದು ಬೌಲ್ ಬೇಕು ಕಾಯಿ ತುರಿ, ಆಯ್ತಾ? ಓಕೆ. ಅಂದರೆ ಒಂದು ಬೌಲ್ ಅಂದರೆ ಒಂದು ಗಡಿ ಅಂತ ಹೇಳ್ಬೋದು. ಒಂದು ಕಡಿಯಲ್ಲಿ ಒಂದು ಕಡಿ ಬೇಕಾಗುತ್ತೆ. ಚಿಕ್ಕ ಕಡಿ ಆದರೆ ಒಂದು ಕಡಿ ಫುಲ್ ಬೇಕು. ಇದನ್ನ ಬರೀ ಕಾಯಿ ಬೇರೆ ಅಂತ ಹಾಕ್ಲಿಕ್ಕಿಲ್ಲ? ಇಲ್ಲ, ಮತ್ತೆ ಅದನ್ನ ಹೇಳ್ತೀನಿ. ಇದನ್ನ ನೈಸಾಗಿ ರುಬ್ಬಿದ್ರೆ. ಓಕೆ, ಇದಕ್ಕೆ ನೀರು ಹಾಕ್ಬೇಕಾ? ನೀರು ಹಾಕ್ಬೇಕು. ಓಕೆ, ನಾನಿಲ್ಲ ಅಂದರೆ ಹಾಗೆ ರುಬ್ಬಿ. ಇಲ್ಲ, ನೀರು ಹಾಕಿ ನೈಸಾಗಿ ರುಬ್ಬಿ.
ಇದರ ಹಾಲು ತೆಗಿಲಿಕ್ಕುಂಟ ಅಥವಾ ಹೀಗೆ? ಅಲ್ಲಿ ಹಾಲು ತೆಗೆದು ಕೂಡ ಮಾಡ್ಬೋದು, ಹಾಲು ತೆಗೆದೇ ಮಾಡಿದ್ರು ಏನೂ ಆಗೋದಿಲ್ಲ, ಸೇಮ್ ಹಾಗೆ ಚೆನ್ನಾಗಿ ಬರುತ್ತೆ ಮಾತ್ರ. ಓಕೆ, ಸಾಕಾ ಇನ್ನು? ಬೇಡ, ಸಾಕು ಸಾಕು. ಅದನ್ನು ಇಲ್ಲಾಂದ್ರೆ ನಾರ್ಮಲ್ ಈಗ ಅದನ್ನು ಹಿಂಡಿ ಕೂಡ ಹಾಕ್ಬೋದು? ಹಿಂಡಿ ಕೂಡ ಹಾಕ್ಬೋದು. ನಾವೀಗ ಸೇಮ್ ಅದೇ ಥರ ಮಾಡ್ತಿದ್ವಿ. ಹಾಂ, ನಾವು ಇದನ್ನೇ ಹಾಕ್ತೀವಿ. ಎಸ್ ಮ್ಯಾಮ್, ಇವಾಗ ವಿಸಿಲ್ ಬಂದಿದೆಯಲ್ಲ, ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ಬೋದು. ಈಗ ಇದನ್ನು ಸಪರೇಟ್ ಮಾಡ್ಬೋದು. ತಣ್ಣಗಿದೆ. ಓಕೆ, ಹಾಗಾದರೆ ಆಫ್ ಮಾಡಲಾ? ಓಕೆ. ಓಕೆ ಮ್ಯಾಮ್, ಇದು ಈಗ ಸ್ವಲ್ಪ ಆರಲಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಒಂದು 2-3 ನಿಮಿಷ ಬೇಕಾಗ್ಬೋದು ಇದು ಹಬೆ ಹೋಗ್ಲಿಕ್ಕೆ. ಓಕೆ ಮ್ಯಾಮ್, ನೀವು ಹೇಗೆ ಮನೇಲಿ ಎಷ್ಟು ಜನ ಇದ್ದೀರಾ? ನಾನೀಗ ನಮ್ಮ ಪುತ್ತೂರಲ್ಲಿ ನಾನು ನನ್ನ ಹಸ್ಬೆಂಡು ಮಗ ಇರೋದಷ್ಟೇ. ಓಕೆ, ಮನೆಯಲ್ಲೆಲ್ಲ ಈ ಥರ ಹಬ್ಬ ಹರಿದಿನ ಬಂದಾಗ ಖರ್ಜೂರ ಪಾಯಸ ಈ ಥರ ಎಲ್ಲ? ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವೀಟೇ ಮಾಡೋದು. ಸ್ವೀಟೇ ಮಾಡೋದು? ನನ್ನ ಗಂಡ ಹೋಳಿಗೆ ಮಾಡೋದೇ ಕೆಲಸ, ಹಾಗಾಗಿ ನಮ್ಮ ಮನೇಲಿ ಸ್ವೀಟ್ ಇದ್ದೇ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಅವ್ರನ್ನ ಕರ್ಕೊಂಡೇ ಬರ್ಬೇಕು. ನಾ ಈ ಸರಿನೇ ಕರ್ಕೊಬರ್ಬೇಕು ಅಂತ ಇದ್ದೆ, ಆದರೆ ಏನು ಮಾಡೋದು, ಅವರಿಗೆ ಆರ್ಡ್ರ್ ಇತ್ತು, ಹಾಗಾಗಿ ಬರ್ಲಿಕ್ಕೆ. ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಳಿಗೆ ತಿನ್ನುವ ಭಾಗ್ಯ ನಮಗೆ ಖಂಡಿತವಾಗ್ಲು. ಓಕೆ, ಅಲ್ಲಿ ಹೋಳಿಗೆ ಈ ಥರ ಪಾಯಸ ಎಲ್ಲ ನಿಮಗೆ ಹಾಗಾದ್ರೆ ಅವರಿಂದಲೇ ಕಲ್ತಿದ್ದು? ಹಾಂ, ಅವರಿಂದ ಕಲ್ತಿದ್ದು. ಅವರು ಪಾಕದಲ್ಲಿ ಪ್ರವೀಣರು ಅಂತ? ಹೌದು. ಓಕೆ, ಹಾಗೆ ಈಗ ಮಕ್ಕಳು ಕೂಡ ಏನು ಮಾಡ್ತಿದ್ದಾರೆ? ಮಗ ಸಣ್ಣ, ಒಂದನೇ ಕ್ಲಾಸ್ ಹೋಗ್ತಾರೆ. ಅವ್ರಿಗೆ ಈ ಥರ ಎಲ್ಲ ಖರ್ಜೂರ ಪಾಯಸ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ? ತುಂಬ ಇಷ್ಟ. ಈಗ ಇದು ತಣ್ಣದಾಗಿದೆ ಅನಿಸ್ತಾ ಇದೆ. ಈಗ ಇದನ್ನ ಲಿಡ್ ಓಪನ್ ಮಾಡಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ. ಖರ್ಜೂರ ಪಾಯಸಕ್ಕೆ ಖರ್ಜೂರವನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಓಕೆ, ಈಗ ಮಿಕ್ಸಿ ಜಾರಿ. ಓಕೆ, ಸ್ವಲ್ಪ ತಣ್ಣಗಾದರೆ ಈಸಿ ಅಲ್ಲ? ಅಂದರೆ ಮಿಕ್ಸಿ ಹಾಳಾಗಲ್ಲ ಅಂತ ಅಷ್ಟೇ. ಲಿಡ್ ಹಾಕಿ ಇದಕ್ಕೆ ನೀರೇನು? ಬೇಡ ಬೇಡ, ನೀರು ಬೇಡ. ಓಕೆ, ಖರ್ಜೂರ ಮಿಕ್ಸ್ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಸಾಕಾ? ಸಾಕು. ಸಾಕಲ್ಲ? ಒಂದು ಕಡಾಯಿ ಬೇಕೀಗ. ಓಕೆ, ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ. ಓಕೆ, ಆನ್ ಮಾಡಿ. ಸ್ಪೂನ್ ಕೊಡಿ. ಇದಕ್ಕೆ ಒಂದ್ಸಲಿ ನೀರು ಹಾಕಿ ಒಂದು ಗ್ರೈಂಡ್ ಮಾಡಿ ಕೊಡಿ, ಆಯ್ತಾ? ಇದಕ್ಕೆ ನೀರು ಹಾಕಬೇಕಾ? ಅದಾಗ ಕ್ಲೀನಾಗಿ ಎಲ್ಲ ಬರುತ್ತೆ ಅಂತ. ನೀವು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಬೇಕು. ನೀರು ಹಾಕಬೇಕಲ್ಲ ಚೂರು, ಅದೇ ನೀರು ಇದಕ್ಕೆ ಹಾಕಿದ್ರೆ ಆಯ್ತು. ಎಷ್ಟು ಹಾಕಿ? ಒಂದು ಅರ್ಧ ಗ್ಲಾಸ್? ಸಾಕು, ಅದೆಲ್ಲ ಕ್ಲೀನಾಗಿ ಬರಂಗೆ ಹಾಕಿದ್ರೆ. ನೀರು ಇದಕ್ಕೆ ಹಾಕಿ. ಮಿಕ್ಸಿಯ ಸೈಡಲ್ಲೆಲ್ಲ ಇದ್ದದ್ದು ಖರ್ಜೂರ ಬರಲಿ ಅಂತ ನೀವು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಇದಕ್ಕೆ ಹಾಕಿ. ನಂತರ ಬೆಲ್ಲನ ಹಾಕೋದು. ಇದು ಖರ್ಜೂರ ಸ್ವೀಟ್ ಆಗಿ ಇರೋದ್ರಿಂದ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ, ಬೇಡ ತುಂಬ ಬೆಲ್ಲ ಬೇಡ ಅನ್ಸೋದವರು ಅವರ ಪ್ರಮಾಣಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ತೊಗೊಂಡ್ರೆ ಸಾಕು. ನಾನೊಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಆಲ್ರೆಡಿ ಖರ್ಜೂರ ಸ್ವೀಟ್ ಇರುತ್ತಲ್ಲ, ತುಂಬ ಸ್ವೀಟ್ ಬೇಡ ಅಂತ ಇರೋರು ಜಾಸ್ತಿ ಇಲ್ಲ. ಇಡಿ ಖರ್ಜೂರ ಪಾಯಸಕ್ಕೆ ಬೆಲ್ಲನೇ ಹಾಕ್ಬೇಕಲ್ಲ, ಸಕ್ಕರೆ ಎಲ್ಲ? ಸಕ್ಕರೆ ಹಾಕಿದ್ರೆ ಚೆನ್ನಾಗಲ್ಲ, ಬೆಲ್ಲನೇ ಚೆನ್ನಾಗಿ ಕಾಣುತ್ತೆ. ಓಕೆ, ಈಗ ಅದು ಅದನ್ನ ಬೆಲ್ಲ ಮತ್ತು ಖರ್ಜೂರ ಮಿಕ್ಸ್ ಆಗ್ತಾ ಉಂಟಲ್ಲ, ಈಗ ನೆಕ್ಸ್ಟ್ ಕಾಯಿ ಹಾಲನ್ನು ಇದಕ್ಕೆ ಕಾಯಿ ರುಬ್ಬಿಯ ಹಾಲನ್ನು ಇದಕ್ಕೆ ಹಾಕಿದರೆ ಆಯಿತು. ಓಕೆ, ಅಲ್ಲಿಗೆ ಖರ್ಜೂರ ಪಾಯಸ ರೆಡಿ ಆಯಿತು? ಇಲ್ಲ, ಇನ್ನೊಂದೆರಡು ಅದಕ್ಕೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡಿದ ನಂತರ ರೆಡಿ ಆಯಿತು. ಓಕೆ, ನಾರ್ಮಲ್ ಆಗಿ ಹಬ್ಬ ಹರಿದಿನ ಈ ಥರದಲ್ಲೆಲ್ಲ ಇದನ್ನು ತಿನ್ಬೋದಲ್ಲ? ಹೌದು. ಓಕೆ, ಪಾಯಸ ಅಂತ ಯಾರಿಗೆ ಸ್ವೀಟ್ ಇಷ್ಟ ಉಂಟು ಅವರು ಸ್ಪೆಷಲ್ ಆಗಿ ಖರ್ಜೂರ ಖರ್ಜೂರ ಮಾಡಿ ಪಾಯಸ. ನಮ್ಮಲ್ಲಿ ಬಾಳೆಹಣ್ಣಿಂದು ಸಹ ಮಾಡ್ತೀರಿ. ಬಾಳೆಹಣ್ಣು ಪಾಯಸ ಸಹ ಮಾಡ್ತೀರಿ ನಾವು. ಬಾಳೆಹಣ್ಣಿನ ಪಾಯಸ? ಪಾಯಸ
ಅದು ಅಂದರೆ ಸೇಮ್ ಖರ್ಜೂರ ಥರನೇ ಖರ್ಜೂರನ ಅದನ್ನು ಬೇಯಿಸೋದು. ಇದು ಖರ್ಜೂರ ಹೇಗೆ ಬೇಯಿಸಿದ್ರೆ ಅದನ್ನು ಬಾಳೆಹಣ್ಣು ಬೇಯಿಸ್ಕೊಳ್ಳೋದು. ಆ ಥರ ಅಲ್ಲ, ಸಿಪ್ಪೆ ತೆಗೆದು ಬಾಳೆಹಣ್ಣು ಬೇಯಿಸಿ ಹೀಗೆ ರುಬ್ಬಿ ಮತ್ತೆ ಸೇಮ್ ಏನೇನು ಐಟಮ್ ಇದೆ ಅದನ್ನೇ ಹಾಕೋದು. ಆ್ಯಕ್ಚುಲಿ ನೀವು ಮನೆಯಲ್ಲಿ ಪಾಕದವರು ಇರುವಾಗ ನೀವು ಸ್ಪೆಷಲ್ ಆಗಿ ಡಿಫ್ರೆಂಟ್ ಐಟಮ್ಸ್ಗಳನ್ನ ಹಾಕೊಂಡು ಪಾಯಸ ಈ ಥರ ಅಡುಗೆ ಎಲ್ಲ ಮಾಡ್ತೀರಲ್ಲ. ಓಕೆ, ಬಾಳೆಹಣ್ಣು ಪಾಯಸ ನಾನು ಫಸ್ಟ್ ಟೈಮ್ ಕೇಳಿದೆ ಈ ಥರ ಎಲ್ಲ. ಹೌದು, ಖರ್ಜೂರ ಪಾಯಸ ಕೇಳಿದ್ರಾ? ಖರ್ಜೂರ ಪಾಯಸ ಸುಮಾರು ಈಗ ಮದುವೆ ಮನೆಯಲ್ಲೆಲ್ಲ ಹೋದ್ರೆ ಖರ್ಜೂರ ಪಾಯಸ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ಈಗ ಸಾಧಾರಣ ಕುದೀತಾ ಬಂತಲ್ಲ. ಓಕೆ, ಈಗ ರುಬ್ಬಿಟ್ಟ ಕಾಯಿ ಹಾಲು ಇದೆಯಲ್ಲ ಇದಕ್ಕೆ ಸೇರಿಸೋದು. ಓಕೆ, ಕಾಯಿ ಹಾಲಿನ ಅಂಶ ಪಾಯಸಕ್ಕೆ ಬೇಕೇ ಬೇಕಲ್ಲ. ಹೌದು, ನಾರ್ಮಲ್ ಆಗಿ ಈ ಥರದ ಹಾಲು ಕೂಡ ಹಾಕ್ಬೋದಾ? ದನದ ಹಾಲು ಆ ಥರ ಅದು ಹಾಕ್ಬೋದು, ಆದರೆ ಅದು ಇದ್ರಷ್ಟು ದಪ್ಪ ಬರೋದಿಲ್ಲ ಮತ್ತು ಟೇಸ್ಟ್ ಅದ್ರ ಬೇರೆ ಬರುತ್ತೆ. ಟೇಸ್ಟು ಆ ಟೇಸ್ಟು ಈ ಥರ ಬರೋದಿಲ್ಲ. ಇದಕ್ಕೆ ಸ್ವಲ್ಪ ನೀರು ಕೊಡಿ. ತುಂಬ ದಪ್ಪ ಆದರೆ ನೀರನ್ನು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೋಬೇಕು. ಅಂದರೆ ಜಾಸ್ತಿ ನೀರಾದ್ರೂ ಖರ್ಜೂರ ಪಾಯಸ ಸ್ವಲ್ಪ ದಪ್ಪ ಇದ್ರೆ ಚಂದ. ಬೇರೆ ಪಾಯಸಕ್ಕಿಂತ ಶಾವಿಗೆ ಪಾಯಸ ಎಲ್ಲ ಒಂದು ಸ್ವಲ್ಪ ತಳು ಇದ್ರೂ ಅಡ್ಡಿಲ್ಲ. ಈ ಖರ್ಜೂರ ಪಾಯಸ ಎಲ್ಲ ತುಂಬಾ ತಳು ಆದ್ರೆ ಒಳ್ಳೆಯದು. ನಾರ್ಮಲ್ ಆಗಿ ಫಂಕ್ಷನ್ ಅಲ್ಲ ಸ್ವಲ್ಪ ಹಾಕ್ತಾರೆ, ಅದು ಅಷ್ಟು ಟೇಸ್ಟ್ ಇರುತ್ತೆ, ಅದು ದಪ್ಪ ಇರುತ್ತೆ, ಹಾಗೆ ಬರಬೇಕು ಅದು. ಇದು ನೋಡಿ, ತುಂಬಾ ನೀರಾದ್ರೆ ನೀರಾಗ್ಬಿಡುತ್ತೆ, ಅದಕ್ಕೆ ಇಷ್ಟೇ ಸಾಕು. ಓಕೆ, ನಿಧಾನದ ಬೆಂಕಿಯಲ್ಲಿ ಅದು ಕುದೀತಾ ಇರಬೇಕು, ಮಂದಗತಿಯಾದ ಉರಿಯಲ್ಲಿ ಆದರೆ ಸರಿ. ಓಕೆ, ಈಗ ಇದಾಗಿದೆ, ಇದು ಹಾಫ್ ಮಾಡಿ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡುವ. ಒಗ್ಗರಣೆಯ ಐಟಮ್ ಎಲ್ಲ ರೆಡಿ ಇದೆ. ಇದೇನಂದ್ರೆ ಕಪ್ಪೆಳ್ಳು, ಇದಕ್ಕೆ ತುಪ್ಪ ಎಲ್ಲ ಹಾಕಿ ಹುರಿಯೋದು ಬೇಡ, ಹಾಗೆ ಖಾಲಿ ಬಾಡಿಸ್ಕೊಂಡ್ರೆ ಆಯ್ತು. ಹಾಗೆ ಆಯಿಲ್ ಬೇಡ ಅದಕ್ಕೆ. ಅದನ್ನು ಹೀಗೆ ಒಂದು ಸ್ವಲ್ಪ ಚಟಪಟ ಅಂದ್ಮೇಲೆ ಈಗ ತುಪ್ಪದ್ದೇ ಫಸ್ಟ್ ಮಾಡ್ಕೊಂಡ್ರೆ ಮತ್ತೊಂದು ಪಾತ್ರೆ ತಗೋಬೇಕಲ್ಲ, ಅದಕ್ಕಿಂತ ಇದು ಈಸಿ ಆಗತ್ತಲ್ಲ. ಇದು ಗೋಡಂಬಿ ದ್ರಾಕ್ಷಿ ನಾವು ಒಗ್ಗರಣೆ ಮಾಡ್ತೀರಲ್ಲ ತುಪ್ಪದಲ್ಲಿ, ಬೈ ಚಾನ್ಸ್ ಗೋಡಂಬಿ ದ್ರಾಕ್ಷಿ ಬೇಡ ಅಂತ ಅನ್ಕೊಳೋರು ಒಣ ಕೊಬ್ಬರಿ ಇರತ್ತಲ್ಲ ಅದನ್ನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಸಹ ಹಾಕೋಬಹುದು. ಅದು ಟೇಸ್ಟ್ ಇರುತ್ತೆ. ಕೊಬ್ಬರಿ ಹಾಕೋದ್ರಿಂದ ಈಗ ಸಾಕು. ಈಗ ಇದಕ್ಕೆ ಇದು ಹಾಕ್ಬಿಟ್ರೆ ಆಯ್ತು. ಹಾಕಿ ಅದಾಯ್ತಾ? ಅದನ್ನೇ ಇಟ್ಟು ಈಗ ತುಪ್ಪ ಸ್ವಲ್ಪ ಹಾಕೋಣ. ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಅಲ್ಲ. ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಬಿದ್ರೇನೆ ಟೇಸ್ಟ್ ಅಲ್ಲ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಮಾಡಿಕೊಂಡು ಗೋಡಂಬಿ ಎಲ್ಲ ಹಾಗೆ ಮೇಲೆ ಬರ್ತಾ ಉಂಟಲ್ಲ. ಹೌದು, ಪಾಯಸದ ಒಳಗೆ ಬೀಳಲಿಕ್ಕೆ ಮಾತ್ರ ರೆಡಿಯಾಗಿ ಆಮೇಲೆ ನಮ್ಮ ಬಾಯಿ ಬಿಡು. ಸಾಕು, ಹಾಫ್ ಮಾಡಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಸಾಕಾಗಿರುವಂಥ ಒಗ್ಗರಣೆ ಬಿದ್ದಿದೆ ಪಾಯಸಕ್ಕೆ. ಇದಾಯ್ತಾ? ಇದೇ 5 ಸ್ಪೂನ್ ಇದೆಲ್ಲ ಆಯ್ತು. ಈಗ ಲಾಸ್ಟ್ ಒಂದು ಪರಿಮಳಕ್ಕೆ ಏನಂದರೆ ಏಲಕ್ಕಿ ಪುಡಿ. ಓಕೆ, ಏಲಕ್ಕಿ ಪುಡಿ ಮೇಲೆಗಡೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟಾದರೆ ಸಾಕತ್ತಾ, ಅದನ್ನು ಉದುರಿಸಿದ್ರೆ ಆಯಿತು. ಓಕೆ, ಇವಾಗ ಪಾಯಸ ರೆಡಿ. ಖರ್ಜೂರ ಪಾಯಸ ರೆಡಿ ಆಗಿದೆಲ್ಲ, ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ. ಓಕೆ, ಈಗ ಸರ್ವ್ ಮಾಡುವ ಟೈಮ್, ನೆಕ್ಸ್ಟ್ ನಾವು ಟೇಸ್ಟ್ ನೋಡುವ ಟೈಮ್ ಅಲ್ಲ. ಸಾಕಾಗಿದೆ, ಗಟ್ಟಿಯಾದ ಪಾಯಸ ಅಲ್ಲ. ಇದು ನೋಡಿ ಖರ್ಜೂರ ಪಾಯಸ ಸವಿಯಲು ಸಿದ್ಧ. ಓಕೆ, ಖರ್ಜೂರ ಪಾಯಸ ಘಮ 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 ಅಂತ ಸ್ಮೆಲ್ ಬರ್ತುಂಟು. ಸ್ಮೆಲ್ ಅಲ್ಲ, ಪರಿಮಳ ಬರ್ತುಂಟು. ಏನು ಖರ್ಜೂರಕ್ಕೆ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕಿದ್ದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಕಾವ್ಯ ಅವರು ಖರ್ಜೂರ ಪಾಯಸ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮಾತ್ರ ಬಾಕಿದೆ, ಆದರೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೇಕು. ಖರ್ಜೂರದ ಪಾಯಸ ತಯಾರಿಸುವ ವಿಧಾನ. ಮೊದಲಿಗೆ ಬೀಜರಹಿತ 1 ಕಪ್ ಖರ್ಜೂರಕ್ಕೆ ಮುಳುಗುವಷ್ಟು ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೆ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಖರ್ಜೂರ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಂಡು ಬೆಲ್ಲ ಸೇರಿಸಿ ಕುದಿಸಿಕೊಳ್ಳಿ.
ಕುದಿ ಬಂದ ನಂತರ ತೆಂಗಿನ ಹಾಲು ಹಾಕಿ ಕುದಿಸಿ. ಕೊನೆಯಲ್ಲಿ ಎಳ್ಳನ್ನು ಹುರಿದು ಪಾಯಸಕ್ಕೆ ಸೇರಿಸಿ. ಆ ಬಳಿಕ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರಿಸಿ ಏಲಕ್ಕಿ ಪುಡಿಯನ್ನು ಹಾಕಿ. ಈಗ ಬಿಸಿ ಬಿಸಿಯಾದ ಖರ್ಜೂರ ಪಾಯಸ ತಯಾರು. ಓಕೆ, ಖರ್ಜೂರ ಪಾಯಸ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾರ್ಮಲ್ ಆಗಿ ಖರ್ಜೂರ ನೀವಿಗೆ ಹೇಗೂ ಎಲ್ಲ ಕಡೆ ಸಿಗುತ್ತೆ, ಅದನ್ನೇ ತಂದು ಪಾಯಸ ಮಾಡಿದರೆ ಮನೆಯಲ್ಲೆಲ್ಲ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಅಂತ ಹೇಳ್ತಾ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಬೇರೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಕಾವ್ಯ ಅವರು ಆವಾಗಲೇ ಖರ್ಜೂರ ಪಾಯಸ ರೆಡಿ ಮಾಡಿದ್ರು. ಇವಾಗ ಏನೋ ಒಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ? ನಾನೊಂದು ಸಿಂಪಲ್ ಶುಂಠಿ ಚಟ್ನಿ ಮಾಡ್ತಾ ಇದ್ದೀನಿ. ಶುಂಠಿ ಚಟ್ನಿ ಪಾಯಸ ಜೊತೆ ಒಂಚೂರು ಖಾರ ಇರಲಿ ಅಂತ ಶುಂಠಿ ಚಟ್ನಿ ಅಲ್ಲ? ಓಕೆ, ಶುಂಠಿ ಚಟ್ನಿಗೆ ಯಾವುದು ಫಸ್ಟು ಒಂದು ಚಿಕ್ಕ ಜಾರಿ ಕೊಡಿ. ಓಕೆ, ಚಿಕ್ಕ ಜಾರ್ ಅಲ್ಲ? ಅದಕ್ಕೆ ಜಾರ್ ರೆಡಿ. ಜಾರಿಗೆ ಒಂದು ಕಾಲು ಬೌಲ್ ಆಗಷ್ಟು ಕಾಯಿ ತುರಿ. ಓಕೆ, ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನೀವು ನಮಗೆ ಇಬ್ಬರಿಗೆ ಮಾಡ್ತಾ ಇದ್ದೀರಾ? ಓಕೆ, ಕಾಯಿ ತುರಿ ಮತ್ತೆ ಒಂದು ಹಸಿಮೆಣಸು ಒಂದಲ್ಲ ಸಾಕು. ಮತ್ತೆ ಒಂದು 3 ಶುಂಠಿ ತುಂಡು. ಶುಂಠಿ ಚಟ್ನಿಗೆ ಮೇನ್ ಶುಂಠಿನೇ. ಮೈನ್ ಶುಂಠಿ ಓಕೆ. ಆಮೇಲೆ ಒಂದೆರಡು ಜೀರಿಗೆ, ಅದು ಒಂದು ಫ್ಲೇವರಿಗೋಸ್ಕರ ಹಾಕೋದು ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತೆ ಒಂದು ಲಿಂಬು ಗಾತ್ರದಷ್ಟು ಒಂದು ಬೆಲ್ಲದ ತುಂಡು. ಆಯ್ತಾ? ಈಗ ಬೆಲ್ಲ ಹಾಕಿ ಆಯ್ತಲ್ಲ, ಇದನ್ನ ಮಿಕ್ಸಿ ಮಾಡಿ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ. ಓಕೆ, ಅರ್ಧ ಲೋಟದಷ್ಟು ನೀರಲ್ಲ? ನೀರು ಸಾಕಾ? ಸಾಕು. ಇದಕ್ಕೆ ರುಬ್ಬೇಕಾರೇ ಉಪ್ಪು ಹಾಕೊಂಡು ಬಿಡೋಣ. ಮತ್ತೆ ಉಪ್ಪು ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಒಂದು ಅರ್ಧ ಸ್ಪೂನ್ ತೆಂಗಿನ ತುರಿ ಸ್ವಲ್ಪ ಹಾಕಿದ ಕಾರಣ ಸ್ವಲ್ಪ ಸಾಕಲ್ಲ? ಸ್ಪೂನು ಉಪ್ಪು. ಶುಂಠಿ ಚಟ್ನಿಗೆ ರೆಡಿಯಾಗಿ ಮಿಕ್ಸ್ ರೆಡಿಯಾಗಿದೆ. ಸಾಕಾ? ಸಾಕು. ಆಲ್ರೆಡಿ ಈಗ ಡ್ರೈ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಇನ್ನು ಒಗ್ಗರಣೆ ಹಾಕಿದ್ವಿ. ಒಗ್ಗರಣೆ ಹಾಕಿದರೆ ಈಗ ಕೆಲವರು ಜ್ವರ ಬಂದು ಸೇರುತ್ತಾ ಇಲ್ಲ, ಊಟ ಸೇರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಮಕ್ಕಳಿಗೆ ಶೀತ ಕೆಮ್ಮು ಆ ಥರ ಎಲ್ಲ ಆದಾಗ ಇದೊಂದು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಊಟ ಮಾಡೋಣ ಅಂತ ಅನ್ಸುತ್ತೆ. ಶುಂಠಿಯ ಫ್ಲೇವರ್ ಕೂಡ ಹಾಗೆ ಇರುತ್ತೆ. ಶುಂಠಿ ಕಫಕ್ಕೆಲ್ಲ ಒಳ್ಳೇದು, ಆರೋಗ್ಯಕರವಾಗಿ ಕೂಡ ಅದು ಒಳ್ಳೇದು ಅಂತ. ಮಧ್ಯಾಹ್ನದ ಹೊತ್ತಿಗೆಲ್ಲ ಈ ತರ ಚಟ್ನಿ ಸಿಕ್ಕಿದ್ರೆ ನೋಡಿದ್ರೆ. ಈಗ ನೆಕ್ಸ್ಟ್ ಈಗ ಒಂದು ಸಣ್ಣ ಒಗ್ಗರಣೆ, ಒಂದು 4-5 ಎಲೆ. ಓಕೆ, ಹಾಗಾದ್ರೆ ನಾವು ಒಲೆ ಉರಿಸೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೇವೆ. ಸ್ವಲ್ಪ ಸಾಕಾ? ಸಾಕಾ? ಸಾಕು. ಅಂದರೆ ಒಗ್ಗರಣೆಗೆ ಜಾಸ್ತಿ ಏನು ಹಾಕ್ಲಿಕ್ಕಿಲ್ಲಲ್ಲ? ಏನೂ ಇಲ್ಲ, ಇದಿಷ್ಟೇ. ಓಕೆ, ಸಾಸಿವೆ ಮತ್ತು ಕರಿಬೇವಲ್ಲ? ಓಕೆ, ಸಾಸಿವೆ ಓಕೆ ಮತ್ತು ಕರಿಬೇವು. ಅದಕ್ಕಿಂತ ಬೇಗ ರೆಡಿ ಆಗುವಂಥ ಒಂದು ಒಗ್ಗರಣೆ ಅಲ್ಲ? ಹೌದು. ಆಯ್ತು, ಈಗ ಚಟಪಟ ಅಂತ ಆಫ್ ಮಾಡ್ತೀನಿ. ಓಕೆ, ಈಗ ಇದಕ್ಕೆ ಹಾಕ್ಕೊಂಡ್ರೆ ಆಯ್ತು. ಈಗ ಶುಂಠಿ ಚಟ್ನಿ ರೆಡಿಯಾಗಿದೆ. ಓಕೆ, ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಶುಂಠಿ ಒಂದು ಮನೆಯಲ್ಲಿ ಇದ್ದರೆ ಸಾಕು, ಮತ್ತೆ ತೆಂಗಿನ ತುರಿ ಹಾಕಿದರೆ ಒಂದು 5 ನಿಮಿಷದಲ್ಲಿ ಶುಂಠಿ ಚಟ್ನಿ ರೆಡಿಯಾಗಿರ್ತಲ್ಲ? ಥ್ಯಾಂಕ್ ಯು ಮ್ಯಾಮ್.
ಎಸ್, ಕಾವ್ಯ ಅವರು ಶುಂಠಿ ಚಟ್ನಿ ಬೇಗ 5 ನಿಮಿಷದಲ್ಲಿ ಮಾಡುವಂಥ ಒಂದು ಶುಂಠಿ ಚಟ್ನಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೇಕು. ಶುಂಠಿ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1/4 ಕಪ್ ತೆಂಗಿನ ತುರಿಗೆ 1 ಹಸಿಮೆಣಸು, 1 ಇಂಚು ಶುಂಠಿ ತುಂಡು, ಚಿಟಿಕೆ ಜೀರಿಗೆ, ಬೆಲ್ಲ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ಗೆ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಶುಂಠಿ ಚಟ್ನಿ ರೆಡಿ. ಎಸ್ ಮ್ಯಾಮ್, ಈಗ ನಾವು ಟೇಸ್ಟ್ ನೋಡುವ ಸಂದರ್ಭ ಫೈನಲ್ ಅಂತ. ಈಗ ಯಾವುದನ್ನು ಫಸ್ಟಿಗೆ ನಾವು ಟೇಸ್ಟ್ ನೋಡುವ? ಶುಂಠಿ ಚಟ್ನಿ ನೋಡಿ ಆಮೇಲೆ ಸ್ವೀಟಿಗೆ ಹೋಗುವಂತಲ್ಲ ನೀವು, ಅಂದರೆ ಫಸ್ಟಿಗೆ ಖಾರ ಮತ್ತೆ ಸ್ವೀಟ್ ನೋಡುವಂತ. ಓಕೆ, ತಗೊಳ್ಳಿ. ಇದು ರೈಸಿಗೆಲ್ಲ ಚೆನ್ನಾಗಿರುತ್ತಲ್ಲ. ಸಾಕಾಗಿದೆ. ಅಂದರೆ ಇದರಲ್ಲಿ ನನಗೆ ಈಗ ನಾರ್ಮಲ್ ಚಟ್ನಿಗಿಂತ ಇದರಲ್ಲಿ ಸ್ಪೆಷಲ್ ಏನು ಕಾಣ್ತಾ ಅಂತ ಹೇಳಿದ್ರೆ, ನೀವು ಸ್ವೀಟ್ ಹಾಕಿದ್ರೆ, ಬೆಲ್ಲ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಆಗಿ ಟೇಸ್ಟ್ ಇನ್ನೂ ಚೂರು ಜಾಸ್ತಿ ಬರುತ್ತಲ್ಲ. ಶುಂಠಿಗೂ ಬೆಲ್ಲಕ್ಕೂ ಮ್ಯಾಚ್ ಆಗಿರುತ್ತೆ. ಸಾಕಾಗಿದೆ. ಇದಂತೂ ಮಧ್ಯಾಹ್ನ ಸಿಕ್ಕಿದ್ರೆ ಬರೀ ಚಟ್ನಿ ಸಾಕು ಊಟ ಮಾಡಲಿಕ್ಕೆಲ್ಲ. ಓಕೆ, ಹಾಗಾದರೆ ಈಗ ಸ್ವೀಟಿಗೆ ಹೋಗುವಲ್ಲ. ಓಕೆ, ತಗೊಳ್ಳಿ. ಇದು ನೀವು ನಿಮ್ಮ ಹಸ್ಬೆಂಡ್ ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರಲ್ಲ. ಹೇಗಾಗಿ ಅನಿಸ್ತದೆ? ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಎಲ್ಲ ಅಡುಗೆ ಮಾಡುವ ಥರನೇ ಬಂದಿದೆ? ಹೌದು, ಹಾಗೆ ಬಂದಿದೆಲ್ಲ. ಸಖತ್ತಾಗಿದೆ. ಅಂದರೆ ಖರ್ಜೂರ ಪಾಯಸ ನಾರ್ಮಲ್ ಆಗಿ ಹೇಗೆ ನಾವು ಫಂಕ್ಷನಲ್ಲೆಲ್ಲ ಹೇಗೆ ಸಿಗುತ್ತೆ ಅದೇ ಟೇಸ್ಟ್ ಬಂದಿದೆ. ಎಕ್ಸ್ಟ್ರಾ ಏನು ಅಂತ ಹೇಳಿದ್ರೆ ನಾವು ಇದರಲ್ಲಿ ತೆಂಗಿನ ತುರಿ ಹಾಕಿದ್ವಲ್ಲ, ತೆಂಗಿನ ಹಾಲು ಹಾಕಿ ಕೂಡ ಮಾಡ್ತಾರೆ. ಓಕೆ, ಡಿಫ್ರೆಂಟ್ ಆಗಿದೆ. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದು 2 ಅಡಿಗೆ ಮಾಡಿ ಪ್ರೇಕ್ಷಕರಿಗೆ ತಿಳಿಸಿದ್ರ? ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಗ್ತಾ ಇದೆ ಸರ್. ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಅಡಿಗೆ ಕೂಡ ಸಾಕಾಗಿ ಬಂದಿದೆ. ನೆಕ್ಸ್ಟ್ ಕೂಡ ಹೀಗೆ ಅಡಿಗೆ ಮಾಡ್ತಾ ಇರಿ. ನೆಕ್ಸ್ಟ್ ನೀವು ಹೇಳಿದ್ರಿ ನಿಮ್ಮ ಹಸ್ಬೆಂಡ್ ಕೂಡ ಕರೆಸ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಪುತ್ತೂರಿನ ಕಾವ್ಯ ಅವರು ಒಂದು ಶುಂಠಿ ಚಟ್ನಿ, ಇನ್ನೊಂದು ಖರ್ಜೂರ ಪಾಯಸ, 2 ಕೂಡ ಟೇಸ್ಟಿಯಾಗಿ ಸಾಕಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.